ಕರಾವಳಿಗೆ ಪ್ರತ್ಯೇಕ ಗಣಿ ನೀತಿಯ ಕರಡು ಈಗಾಗಲೇ ಸಿದ್ಧಗೊಂಡಿದ್ದು, ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಪ್ರಮುಖರ ಜೊತೆಗೆ ಚರ್ಚಿಸಿ ತಿಂಗಳೊಳಗೆ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ಗಣಿ ಭೂವಿಜ್ಞಾನ ಖಾತೆ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಗಣಿ ನೀತಿಯ ಪ್ರಕಾರ ರಾಜ್ಯದಲ್ಲಿ ಉಚಿತ ಮರಳು ನೀತಿಯನ್ನ ಅನುಷ್ಠಾನಗೊಳಿಸಲಾಗುತ್ತಿದೆ. 10 ಲಕ್ಷ ರೂಪಾಯಿ ಒಳಗಿನ ವೆಚ್ಚದಲ್ಲಿ ಮನೆ ನಿರ್ಮಿಸುವವರಿಗೆ ಟನ್ಗೆ ಕನಿಷ್ಠ 100 ರಿಂದ 200 ರೂಪಾಯಿ ವಿಧಿಸಲಾಗುವುದು. ಸಾಗಾಟ ಶುಲ್ಕವನ್ನ ಗ್ರಾಹಕರು ನೀಡಬೇಕು. 10 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಮೊತ್ತ ವ್ಯಯಿಸುವವರು ರಾಜಸ್ವ ತೆರಬೇಕಾಗುತ್ತದೆ. ಸರ್ಕಾರಿ ಕಾಮಗಾರಿಗಳನ್ನು ಗುತ್ತಿಗೆದಾರರು ನಿರ್ವಹಿಸಿದ್ದಲ್ಲಿ ರಾಜಸ್ವವನ್ನ ಅವರಿಂದಲೇ ಪಡೆದು ಬಿಲ್ ಪಾವತಿಸಲಾಗುವುದು. ಕೇಂದ್ರೀಕೃತ ಜಿಪಿಎಸ್ ವ್ಯವಸ್ಥೆ ಮತ್ತು ಮರಳು ವಿತರಣೆ ಟ್ರ್ಯಾಕಿಂಗ್ ಮಾಡಲಾಗುವುದು ಎಂದರು. ಯಾವುದೇ ರೀತಿ ಎಕ್ಸ್ಪ್ಲೋಷನ್ದಿಂದ ಮತ್ತು ಮೈನಿಂಗ್ದಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮತ್ತು ಈ ಮೈನಿಂಗ್ದಲ್ಲಿ ಸರಳೀಕರಣಗೊಳಿಸಿ ಇಡೀ ರಾಜ್ಯದಲ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈಗೆ ಮ್ಯಾಚ್ ಆಗೋ ಥರ ಮತ್ತು ಆಡಳಿತದಲ್ಲಿ ಸುಧಾರಣೆಯನ್ನು ತರುವಂಥದ್ದು, ಸರ್ಕಾರದ ಯೋಜನೆಗಳು ಇನ್ವೆಸ್ಟರ್ಸ್ ಮನೆ ಬಾಗಿಲಿಗೆ ಬರುವಂಥ ಈ ನಿಟ್ಟಿನಲ್ಲಿ ಕೆಲವೊಂದು ಸುಧಾರಣೆಗಳನ್ನು ನಮ್ಮ ಇಲಾಖೆ ತರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಒಂದು ನ್ಯೂ ಮೈನಿಂಗ್ ಪಾಲಿಸಿಯನ್ನು ತರ್ತಾ ಇದ್ದೀವಿ. ಅದರಲ್ಲಿ ಕೋಷ್ಟದಲ್ಲಿ ಒಂದು ಸಪ್ರೇಟ್ ಆಗಿರುವಂಥ ಸಮಸ್ಯೆಗಳು ಇರ್ತಾ ಇರೋದ್ರಿಂದ ಮತ್ತು ಮಳೆಗಾಲ ಬೇರೆ ಬೇರೆ ಇರ್ತಾ ಇರೋದ್ರಿಂದ CR ಜೆಡ್ದ ಸಮಸ್ಯೆ ಇರ್ತಾ ಇರೋದ್ರಿಂದ ಅದಕ್ಕೊಂದು ಸಪ್ರೇಟಾಗಿ ಆ ಆ್ಯಕ್ಟ್ದಲ್ಲಿನೂ ಒಂದು ಚಾಪ್ಟರ್ ಸಪ್ರೇಟಾಗಿ ಮಾಡುವಂಥದ್ದು. ನಂತರ ಪ್ರೀ ಸ್ಯಾಂಡ್ ಪಾಲಿಸಿ ಅನ್ನುವಂಥ ತರ್ತಾ ಇದ್ದೀವಿ. ಪ್ರೀ ಸ್ಯಾಂಡ್ ಪಾಲಿಸಿ ಅಂದರೆ ಅಪ್ ಟು 10 ಲ್ಯಾಕ್ ರುಪೀಸ್ ಇರುವಂಥ ಕಟ್ಟಡಗಳಿಗೆ ಅವ್ರಿಗೆ ನಾಮಿನಲ್ ರೇಟ್ದಲ್ಲಿ ಪ್ರತಿ ಟನ್ನಿಗೆ ಒಂದು 100 ರೂಪಾಯಿದಂತೆ, ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಯಾವುದೇ ಪಟ್ಟಣ ಪಂಚಾಯತಿ, ನಗರಸಭೆ, ಮಹಾನಗರ ಸಭೆ, ಪುರಸಭೆ ಈ ಥರ ಬರುವಂಥವ್ರಿಗೆ ಆ ಬಿಲ್ಡಿಂಗ್ ಪ್ಲ್ಯಾನ್ಗಳನ್ನು ಅಪ್ರೂವಲ್ ಮಾಡಿಕೊಡುವಂಥ ಸಂದರ್ಭದಲ್ಲೇ ರಾಯಲ್ಟಿ ಕಟ್ಟಿಸ್ಕೊಂಡು ಅದನ್ನು ಉಸುಕನ್ನು ಕೊಡುವಂಥದ್ದು.